ಹರೇ ಕೃಷ್ಣ ಮಾತಾಜಿ. ಆಗಿದೆ ಮಾತಾಜಿ. ಹಾ, ಧನ್ಯವಾದ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿದ್ದಕ್ಕೆ ಹೋಸ್ಟ್ ಮಾಡಿ. ಥ್ಯಾಂಕ್ ಯು ಮಾತಾಜಿ. ಮಾಡಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಅರ್ಜುನ ಉವಾಚ. ರಿಪೀಟ್ ಮಾಡಿ. ಅರ್ಜುನ ಉವಾಚ. ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ನಿರೀಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್. ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ನಿರೀಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್. ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ನಿರೀಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್. ಶ್ಲೋಕ 22. ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. 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 ಹರೇ ಕೃಷ್ಣ. ಶ್ಲೋಕ 23 ಹೋಗೋಣ. ಯೋತ್ಸ್ಯಮಾನಾನ್ ವೇಕ್ಷೇಹಂ ಯಾ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಯೋತ್ಸ್ಯಮಾನಾನ್ ವೇಕ್ಷೇಹಂ ಯಾ ಏತೇತ್ರ ಸಮಾಗತಃ ಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಅನುವಾದದಲ್ಲಿ, ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ಅರ್ಜುನ ಮುಂದುವರಿಸಿ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನ ಬುದ್ಧಿ ದುರ್ಬುದ್ಧಿ ಅಂತ ಹೇಳ್ತಾ ಇದ್ದಾನೆ. ಅವನ ಮಗನ ಸುಪ್ರೀತಗೊಳಿಸೋಕ್ಕೋಸ್ಕರ ಅವನು ಯುದ್ಧ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಅಂತ ನಾನು ನೋಡ್ಬೇಕು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಯೋತ್ಸ್ಯಮಾನಾನ್ ವೇಕ್ಷೇಹಂ
यायेतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः योत्स्यमानानवेक्षेऽहम् ययेतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः योत्स्यमानानवेक्षेऽहम् ययेतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः योत्स्यमानानवेक्षेऽहम् ययेतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः ಶ್ಲೋಕ 24 ಹೋಗೋಣ. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುರ್ಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಮಾತಾಜಿ ಮೇಲೆ ಮಾಡಿ ಮಾತಾಜಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಮಾತಾಜಿ. ಓಕೆ. ಸಂಜಯ ಹೇಳ್ತಾನೆ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತನ್ನು ಕೇಳಿ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಸಂಜಯ ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದಾನೆ. ಅವನು ಅರ್ಜುನನ ಮಾತನ್ನ ಕೃಷ್ಣ ಕೇಳ್ಬಿಟ್ಟು 2 ಸೈನ್ಯಗಳ ಮಧ್ಯೆ ತನ್ನ ಶ್ರೇಷ್ಠವಾದ ರಥನ ನಿಲ್ಲಿಸ್ತಾನೆ ಅಂತ. ಟ್ಯೂನಲ್ಲಿ ಕಲಿಯೋಣ. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನೆಯೋರ್ಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ.
एवमुक्तो ऋषिकेशो गुडाकेशेन भारत सेनयोरुभयोर्मध्ये व्रतोत्तमाम् संजय उवाच सञ्जय उवाच एवमुक्तो हृषीकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमम्। एवमुक्तो ऋषिकेशो गुडाकेशेन भारत सेनयोरुभयोर्मध्ये रथोत्तमाम्। ಹರೇ ಕೃಷ್ಣ ಮಾತಾಜಿ, ಹೇಳಿಸ್ತೀರಾ? ಮಾತಾಜಿ ಎಲ್ಲವೂ ಮ್ಯೂಟ್ ಮಾಡ್ಕೊಳ್ಳಿ, ಒಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ. ಅಕ್ಷತಾ ಮಾತಾಜಿ ಹೇಳಿ. ಮಾತಾಜಿ ಸ್ಕ್ರೋಲ್ ಮಾಡಿ ಮಾತಾಜಿ. ಮಾತಾಜಿ ಸ್ವಲ್ಪ 21ನೇ ಶ್ಲೋಕ ಹೇಳಿ. 21, 22 ಒಟ್ಟಿಗೆ ಹೇಳಿ. ಅರ್ಜುನ ಉವಾಚ ಸೇನಯೋರ್ಯೋಭಯೋರ್मध्ये रथस्थापयमेच्युत यावदेता निरीक्षेऽहं युद्धकामान् अवस्थितान् कैमर्यसह विद्योऽयम् समुद्यमे। ಮಾತಾಜಿ ಎಲ್ಲಾನು ರಾಂಗ್ ಆಯ್ತು. ನಾ ಹೇಳ್ತೀನಿ, ನೀವು ಹೇಳಿ ಮಾತಾಜಿ. ಅರ್ಜುನ ಉವಾಚ अर्जुन उवाच ಸೇನೆಯೋರುಭಯೋರ್मध्ये सेनयोर्योभयोर्मध्ये रथं स्थापयमेच्युत रथस्थापयमेच्युत यावदेता निरीक्षेऽहम् यावदेता निरीक्षेऽहं योद्धुकामानवस्थितान् योद्धकामान् अवस्थितान् कैर्मया सह योद्धव्यम् कैर्मया सह योद्धव्यम् अस्मिन् रणसमुद्यमे। अस्मिन् रणसमुद्यमे। ಪ್ರಾಕ್ಟೀಸ್ ಮಾಡಿ ಮಾತಾಜಿ, ರಿವಿಷನ್ ಮಾಡುವಾಗ ಮತ್ತೆ ಹೇಳಿದ್ರಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ. ಚೆಲ್ವಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ, ನೀವು ಓದಿ ಮಾತಾಜಿ. ಅನ್ಮ್ಯೂಟ್ ಅಲ್ಲಿ ಇದ್ದೀವಿ. ಮಾತಾಜಿ ಚಲುವಮ್ಮ ಮಾತಾಜಿ ಓದ್ತೀನಿ. ಓದಿ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇऽಹಂ ಯೋद्धುಕಾಮಾನ್ ಅವಸ್ಥಿತಾನ್ कैर्मर्यसह योद्धव्यम् अस्मिन् रणसमुद्यमे। ಮಾತಾಜಿ ಅದು ಕೈರ್ಮಯ ಸಹ ಯೋದ್ಧವ್ಯಂ. ಮಾತಾಜಿ ಕೈರ್ಮಯ ಸಹ ಯೋದ್ಧವ್ಯಂ. ಕೈರ್ಮಯ ಸಹ ಯೋದ್ಧವ್ಯಂ. ಅಸ್ಮಿನ್ ರಣ ಸಮುದ್ಯಮೆ. ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲ ಮಾತಾಜಿ. ಮಾತಾಜಿ ಎಷ್ಟು ಮಾತಾಜಿ? 21, 22. 21, 22. ಆಯ್ತು ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇऽಹಂ ಯೋद्धುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋद्धವ್ಯಂ ಅಸ್ಮಿನ್ ರಣಸಮುದ್ಯಮೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರೀ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಓದ್ಲಾ ನಾನು? ಓದಿ ಮಾತಾಜಿ.
अर्जुन उवाच सेनयोरुभयोर्मध्ये रथं स्थापयमेच्युता यावदेता निरीक्षहं युद्धोकामानवस्थितान् कैर्माया सह योद्धव्यम् अस्मिन् रण ಸಮುದ್ರಮೇ ಮಾತಾಜಿ ಸರಿಯಾಗಿ ಬರ್ಲಿಲ್ಲ. ಇದು 3ನೇ ಲೈನು. ಯಾವದೇತಾ ನಿರೀಕ್ಷೇಹಂ ಅದು ಯಾವದೇತಾ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಜೀವಿತ್ ಪ್ರಭುಜಿ. ಕಷ್ಟಪಟ್ಟ ಶ್ಲೋಕ. ಹರೇ ಕೃಷ್ಣ. ಓದಿ ಮತ್ತೆ. ಕೃಷ್ಣ ಓದಿ. 20. ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋद्धುಕಾಮನवस्थितान् कैर्मर्या सह योद्धव्यम् अस्मिन् रणसमुद्यमे. ಚೆನ್ನಾಗಿ ಓದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನवस्थितान्. ಒಂದೇ ಶ್ಲೋಕನ ಮಾತಾಜಿ ಇದನ್ನು ಓದ್ಬೇಕು. ಅದು ಓದಿ. ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ 23 ಶ್ಲೋಕ. ಕೃಷ್ಣ ಮಾತಾಜಿ. ಯೋತ್ಸ್ಯಮಾನೇನ ವೇಕ್ಷೇಹಂ ಯಾಯತ್ರೇತ ಸಮಾಗತಃ ಧರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿರ್ಷವಃ. ಮಾತಾಜಿ ಒಂದ್ಸಲಿ ಹೇಳ್ತೀನಿ, ನಾನು ಹಿಂದೆ ಹೇಳಿ ನೀವು. ಯೋತ್ಸ್ಯಮಾನಾನವೇಕ್ಷೇಹಂ ಯೋತ್ಸ್ಯಮಾನಾನವೇಕ್ಷೇಹಂ ಯೋತ್ಸಮಾನೇನ ವೇಕ್ಷೇಹಂ ಮಾನಾನವೇಕ್ಷೇಹಂ ಯೋತ್ಸಮಾನಾನವೇಕ್ಷೇಹಂ ಯಾ ಏತೇತ್ರ ಸಮಾಗತಾಃ. ಏತೇತ್ರ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ. ಧಾರ್ತ್ರ ಅಲ್ಲ, ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಯುದ್ಧೇ ಪ್ರಿಯ ಚಿಕೀರ್ಷವಃ. ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಾತಾಜಿ. ಸುನೀತಾ ಮಾತಾಜಿ ಓದಿ. ಸುನೀತಾ ವಾಣಿ ಮಾತಾಜಿ ಟ್ರೈ ಮಾಡಿ ಮಾತಾಜಿ. 23 ಶ್ಲೋಕ. ಗೀತಾ ಎಂ ಮಾತಾಜಿ ಓದಿ. ಸುನೀತಾ ರಾಣಿ ಮಾತಾಜಿ ಟ್ರೈ ಮಾಡಿ ಮಾತಾಜಿ ಓದಿ. ಯಸ್ಸೋ ಮಾನವೇಕ್ಷೇಕ್ಷಂ ಏತತ್ರ ಸಮಾಗತಃ ಮಾತ್ರ ರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಕೇಶವಃ
ಮಾತಾಜಿ ಇದು ಯೋತ್ಸ್ಯ ಯೋತ್ಸ್ಯ ಮಾನ ನ ವೇಕ್ಷೇಹಂ. ಯೋತ್ಸ್ಯ ಬರುತ್ತೆ. ಓಕೆ ಮಾತಾಜಿ. ಹಾಗೆ ಸಾವತ್ತು ಯಾವತ್ತು ಎರಡು ಇದೆ. ಯೋತ್ಸ್ಯ ಅಂತ ಹೇಳ್ಬೇಕು. ಮಾನ ನ ವೇಕ್ಷೇಹಂ ಯಾ ಏತೆ ಏತೇತ್ರ ಸಮಾಗತಾಃ. ಏತೆ ಒಂದ್ ಎಸ್ ತರ ಇದೆ ನೋಡಿ, ಅದು ದೀರ್ಘ ಎಳಿಬೇಕು. ಏತೇತ್ರ ಸಮಾಗತಾಃ. ಇನ್ನೊಂದ್ಸರಿ ಹೇಳ್ಕೊಡಿ ಮಾತಾಜಿ. ಹಾ ಹೇಳಿ, ನಾ ಹೇಳ್ತೀನಿ ಆಮೇಲೆ ಹೇಳಿ. ಯೋತ್ಸ್ಯ ಮಾನಾನ ವೇಕ್ಷೇಹಂ ಯೋ ಸಮಾನಾನ ವೇಕ್ಷೇಸಂ ವೇಕ್ಷೇಹಂ ವೇಕ್ಷೇಹಂ ಯಾ ಏತೇತ್ರ ಸಮಾಗತಾಃ. ಯಾಯೇತ್ರಾಯ ಸಮಾಗತಃ ಯಾ ಏತೇತ್ರ ಯಾಯೇತೇತ್ರ ಸಮಾಗತಾಃ. ಸಮಾಗತಃ ಗತಾಃ ಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ದೇಃ ಧಾತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಯುದ್ಧೇ ಪ್ರಿಯಚಿಕೇಶವಃ ಚಿಕೀರ್ಷವಃ ಚಿಕೀರ್ ಅಂತ ಬರ್ಬೇಕು. ಅರ್ಕವತ್ತು ಅಷ್ಟೇ ಹೇಳ್ಬೇಕು. ಪ್ರಾಕ್ಟೀಸ್ ಮಾಡಿ ಮಾತಾಡಿ, ಬರುತ್ತೆ. ಪದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯೋಚ್ಯಮಾನಾನ ವೇಕ್ಷೇಹಂ ಯಾಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಹರೇ ಕೃಷ್ಣ. ದುರ್ಬುದ್ದೇಹೇ ಮಾತಾಡಿ, ಅಲ್ಲಿ ಹಕಾರ ಬಿಟ್ರಿ, ಬಾಕಿ ಎಲ್ಲ ಸರಿ. ಸರಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಅದೇ ಶ್ಲೋಕ ಓದಿ ಈಗ. ಲಕ್ಷ್ಮೀ ಪಿ ಎಂ ಮಾತಾಜಿ ಅಡ್ಮಿಟ್ ಮಾಡ್ಕೊಳ್ಳಿ. ಯಾವ್ದ್ ಮಾಡಿ ಓದ್ಬೇಕು ಮಾತಾಜಿ? 24ನೇ ಶ್ಲೋಕ, 23ನೇ ಶ್ಲೋಕ ಮಾತಾಜಿ. 25 ಅಲ್ವಾ? 23. ಆಯ್ತು ಮಾತಾಜಿ. ಮೇಲೆ ಯೋತ್ಸಮಾನಾನ ವೇಕ್ಷೇಹಂ ಯಾಯೇತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಎರಡ್ ಕಡೆ ಮಿಸ್ಟೇಕ್ ಮಾಡಿದ್ವಿ. ಏತತ್ರ ಅಲ್ಲ, ಏತೇತ್ರ. ಏತೇತ್ರ ಸಮಾಗತಾಃ. ಇಲ್ಲಿ ದುರ್ಬುದ್ದೇಹೆ ದೀರ್ಘ ಕೊಟ್ಟು ಹಕಾರನು ಹೇಳಿ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಸರಿ ಹೋಯ್ತಾ ಮಾತಾಜಿ? ಸರಿ ಆಯ್ತು, ಸರಿ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಂದಿನಿ ಮಾತಾಜಿ 24 ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರವಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. 24. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಅಮೃತ ಮಾತಾಜಿ ಓದಿ. ಡಾಕ್ಟರ್ ಅಮೃತ ಮಾತಾಜಿ. ಡಾಕ್ಟರ್ ಅಮೃತ ಮಾತಾಜಿ. ಹಾ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ತುಂಬಾ ಮೇಲೆ. ಓಕೆ. 24. ಹಾ 24 ಶ್ಲೋಕ 24. ಹಾ. ಸಂಜ್ಞಾಯ ಉವಾಚ ಏವ ಮುಕ್ತೋ ಸಂಜಯ ಉವಾಚ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಧನ್ಯವಾದಗಳು ಮಾತಾಜಿ. ಟ್ಯೂನಲ್ಲಿ ಹೇಳಕ್ ಪ್ರಾಕ್ಟೀಸ್ ಮಾಡಿ. ಹಾ ಮಾತಾಜಿ, ಪ್ರಯತ್ನ ಪಡ್ತೀನಿ. ಒಂದು ಲಾಸ್ಟ್
ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ದಶೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಸರಿ ಇತ್ತ ಮಾತಾಜಿ? ಹಾ ಸರಿ ಇತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಹಾ ಸರಿ. ಶ್ಲೋಕ 25. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಈ ಅನುವಾದದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನು ನೋಡು ಅಂತಾನೆ. ಕೃಷ್ಣ ಹೇಳ್ತಾ ಇದ್ದಾನೆ ಪಾರ್ಥಂಗೆ, ನೋಡು ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ಎಲ್ಲ ರಾಜರ ಸಮ್ಮುಖದಲ್ಲಿ ರಥ ನಿಲ್ಸಿದಾನಲ್ವಾ, ಅವನನ್ನು ತೋರಿಸ್ಬಿಟ್ಟು ನೋಡು ಎಲ್ಲಾ ಕುರುವಂಶದವ್ರನ್ನ ನೋಡು ಅಂತ ಹೇಳ್ತಾ ಇದ್ದಾನೆ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಶ್ಲೋಕ 26ಕ್ಕೆ ಹೋಗೋಣ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ನ ಪಿತಾ ನಥಾಂ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತನಥ ಪಿತಾಮಹನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರು ಭಯೋರಪಿ. ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಾ ನೋಡೋಣ. ಅರ್ಜುನನು 2 ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು, ತಾಯಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು,
ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಅಲ್ಲಿರೋ ಅಷ್ಟು ಕುರುವಂಶದವ್ರನ್ನ ಇವನು ಅರ್ಜುನ ನೋಡ್ತಾ ಇದ್ದಾನೆ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ತತ್ರ ಪಶ್ಯಾನ್ ಸ್ಥಿತಾನ್ ಪಾರ್ಥ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತತ್ರ ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. 25 ಹೇಳಿ ಈ ಶ್ಲೋಕ. ಇನ್ನೊಂದ್ಸಲಿ ಹೇಳಿ ಮಾತಾಜಿ. ಇದ ಶ್ಲೋಕ 26 ಅಲ್ಲ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಲಿಖಿತ ಮಾತಾಜಿ 25 ಶ್ಲೋಕ ಹೇಳಿ. ಲಿಖಿತ ಮಾತಾಜಿ ಶ್ಲೋಕ 25 ಹೇಳಿ. ನಿಹಾರಿಕಾ ಮಾತಾಜಿ ಹೇಳಿ. ನಿಹಾರಿಕಾ ಮಾತಾಜಿ 25ನೇ ಶ್ಲೋಕ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಭೀಷ್ಮ ದ್ರೋಣ ಪ್ರಮುಖತಂ ಸರ್ವೇಷಂ ಚ ಮಹೀಕ್ಷಿತಂ ಉವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಕುರು ನೀತಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮೊದಲನೇ ಲೈನಲ್ಲಿ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ. ಆ ದೀರ್ಘಗಳು ಎಳಿಬೇಕು ಮಾತಾಜಿ. ಎರಡನೇ ಲೈನಲ್ಲಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. MN ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ
ಪಶ್ಯಂತಾನ್ ಸಮವೇತಾನ್ ಕುರುನೀತಿ ಪಶ್ಯೈತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಕುರುನಿತಿ. ಉವಾಚ ಪಾರ್ಥ ಪಶ್ಯಂತಾನ್ ಸಮವೇತಾನ್ ಕುರುನೀತಿ. ಎಸ್ ಮ್ಯಾಮ್, ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿರ್ಮಲಾ ಮಾತಾಜಿ ಹೇಳಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. 25 ಹೇಳ 26 ಹೇಳ ಮಾತಾಜಿ? 25. ಶ್ಲೋಕ 25. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಧನ್ಯವಾದ ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 26 ಹೇಳಿ. ಹೇಳಿ ಮಾತಾಜಿ. ತತ್ರ ಪಶ್ಯಸ್ತಿ ತಾನ್ ಪಾರ್ಥಃ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸುಖೀಂಸ್ತಥಾ ಶ್ವಶುರಾನ್ ಸುಹೃದೈಶ್ಚೈವ ಸೇನಯೋರುಭಯೋರಪಿ. ಮಾತಾಜಿ ನಾನು ಹೇಳ ಮಾತಾಜಿ? ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಪೂರ್ಣಿಮಾ ಮಾತಾಜಿ ಸಖೀಂಸ್ತಥ, ನೀವು ಸುಖೀಂಸ್ತಥ ಅಂತ ಹೇಳಿದ್ದು ಮಾತಾಜಿ. ಹಾ ಮಾತಾಜಿ, ಅದೇ ಇವತ್ತೇ ಜಾಯಿನ್ ಆಗಿದ್ ಮಾತಾಜಿ, ನನಗೆ ಗೊತ್ತಿಲ್ಲ, ನಾನೇ ಓದ್ದೆ ಅಷ್ಟೇ. ಹರಿ ಬೋಲ್ ಮಾತಾಜಿ. ಹರೇ ಬೋಲ್ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಲಿಖಿತ ಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತತ್ರ ಪಶ್ಯತ್ಸ್ತಿ ತಾನ್ ಪಾರ್ಥ ಪಿತಾನತ ಪಿತಾಮಹಾನ್ ಆಚಾರ್ಯನಾತ್ಮತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದೈಶ್ಚೈವ ಸೇನೆಯೋರುಭಯೋರಪಿ. ಒಂದ್ ಸಣ್ಣ ಹರೇ ಮಿಸ್ಟೇಕ್. ಕೃಷ್ಣ ಮಾತಾಜಿ. ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್, ಆಚಾರ್ಯಾನ್ ಮಾತುಲಾನ್, ಅದ್ರಲ್ಲಿ ಅಲ್ಲೊಂಚೂರು ತಪ್ಪಾಯ್ತು ಮಾತಾಜಿ. ಸುಹೃದ್ ಇದು correct. ಬಾಕಿ ಎಲ್ಲ ಸರಿ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಶ್ಲೋಕ 26 ಓದಿ. 26. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಓದಿದ ನಂತರ ನೀವು ಓದಿ. ಶ್ಲೋಕ 26 ಮಾತಾಜಿ. 26. 26. ಶ್ಲೋಕ 26. ತತ್ರ ಪಶ್ಯತ್ಸ್ತಿ ತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಂಕೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಮಿಸ್ಟೇಕ್ ಆಯ್ತು. ಹೌದು. ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್, ಆಚಾರ್ಯಾನ್ ಮಾತುಲಾನ್ ಬರ್ಬೇಕು. ಸಖೀಂಸ್ತಥ ಸುಹೃದಶ್ಚೈವ. ಅಲ್ಲಲ್ಲಿ ಒಂದ್ ಚೂರು ಮಿಸ್ಟೇಕ್ ಆಯ್ತು, ಕರೆಕ್ಟ್ ಮಾಡಿ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ 26 ಶ್ಲೋಕ ಓದಿ. 26ನೇದ ಮಾತಾಜಿ? ಮಾತಾಜಿ. ಶ್ಲೋಕ 26. ತತ್ರ ಪಶ್ಯತ್ ನಿಸ್ತಾನ್ ಪಾರ್ಥ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಂಕೀಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಧನ್ಯವಾದ ಮಾತಾಜಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ, ನಿತಾನ್ ಅಂದ್ರೆ ಸ್ಥಿತಾನ್ ಪಾರ್ಥ. ಆಮೇಲೆ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ. ನೆಕ್ಸ್ಟ್ ಶ್ಲೋಕ. ಲಿಂಕ್ ಓಪನ್ ಆಗ್ತಿಲ್ಲ ಮಾತಾಜಿ. ಅಟೆಂಡೆನ್ಸ್ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ ನಾನು. ಓಪನ್ ಆಗ್ತಾ ಇಲ್ಲ ಮಾತಾಜಿ. ಓಪನ್ ಆಗ್ತಾ ಇಲ್ಲ. ಇದೆಯೇನ ಮಾತಾಜಿ? ಶ್ಲೋಕ 27 ಹೋಗೋಣ.
तान् समीक्ष्य स कौन्तेयः सर्वान् बन्धून् अवस्थितान् कृपया परयाविष्टो विषीदन्निदमब्रवीत् तान् समीक्ष्य स कौन्तेयः सर्वान् बन्धून् अवस्थितान् अथवा बन्धून् अवस्थितान् कृपया परयाविष्टो ವಿಷೀದನ್ನಿದಂ ಅಬ್ರವೀತ್ ಅಥವಾ ವಿಷೀದನ್ನಿದಂ ಅಬ್ರವೀತ್ ಹೇಳ್ತಾರನು ಹೇಳ್ಬೋದು. ಅನುವಾದದಲ್ಲಿ ಏನ್ ಹೇಳ್ತಾರೆ, ಕುಂತಿಯ ಮಗ ಅರ್ಜುನನು ಈ ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಅದು ಅವ್ರು ನೋಡಿದ ಕೂಡಲೇ ಅವನಿಗೆ ಇಮೋಷನಲ್ ಆಗ್ಬಿಟ್ಟ. ಎಲ್ಲ ನೆಂಟರಿಷ್ಟರು ಇದ್ದಾರಲ್ಲಪ್ಪ, ಏನ್ ಮಾಡೋದು ಅಂತ. ಅವನು ಅದ ಭಾವಪರವಶನಾಗಿ ಹೀಗೆ ಹೇಳ್ತಾನೆ. ಮುಂದೆ ಹೇಳ್ತಾರನು. ಹರೇ ಕೃಷ್ಣ. ತಾನ್ ಸಮೀಕ್ಷ್ಯ ಸ ಕೌಂತೆಯಃ, ರಿಪೀಟ್ ಮಾಡಿ. ತಾನ್ ಸಮೀಕ್ಷ ಸ ಕೌಂತೆಯ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ, ಅದು ಕೃಪಾಯ ಇದೆ ಅಂತ ತಪ್ಪಿದೆ. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್ ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್ ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್ ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್ ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಶ್ಲೋಕ 28ಕ್ಕೆ ಹೋಗೋಣ. ಅರ್ಜುನ ಉವಾಚ ದೃಷ್ಟ್ವೇಮಂ ವದನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ದೃಷ್ಟ್ವೇಮಂ ವದನಂ ಕೃಷ್ಣ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅನುವಾದದಲ್ಲಿ ಏನ್ ಹೇಳ್ತಾ ನೋಡೋಣ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿದೆ ಮತ್ತು ಬಾಯಿಯು ಒಣಗುತ್ತಿದೆ. ಅವನ್ಗೆಲ್ಲ ಅವ್ರ ನೆಂಟರಿಷ್ಟರನ್ನು ನೋಡಿ ಇಮೋಷನಲ್ ಆಗ್ಬಿಟ್ನಲ್ಲ, ಭಾವಪರವಶನಾಗ್ಬೋದ. ಅವನಿಗೆ ಬಾಯೆಲ್ಲ ಒಣಗೋಗ್ತಾ ಇದೆ, ಕೈ ಕಾಲು ಎಲ್ಲ ನಡುಗ್ತಾ ಇದೆ, ಅಲ್ಲಿ ಕಂಪಿಸ್ತಾ ಇದೆ. ಹಾಗಂತ ಹೇಳ್ತಾ ಇದ್ದಾನೆ ಕೃಷ್ಣಂಗೆ ಅರ್ಜುನ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸ್ವಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ
सीदन्ति मम गात्राणि मुखं च परिशुष्यति मुखं च परिशुष्यति दृष्ट्वेमं स्वजनं कृष्ण युयुत्सुं समुपस्थितम् सीदन्ति मम गात्राणि मुखं च परिशुष्यति सीदन्ति मम गात्राणि मुखं च परिशुष्यति दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च परिशुष्यति दृष्ट्वे अर्जुन उवाच अर्जुन उवाच दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च परिशुष्यति अर्जुन उवाच दृष्ट्वं मम स्वजनं कृष्णयुक्तं समपस्थितं सीदन्ति मम गात्राणि मुखं च परिशुष्यति हरे कृष्ण ಹೇಳಿಸಿ ಮಾತಾಜಿ ಪ್ರವೀಣ ಮಾತಾಜಿ ರಾಜೇಶ್ವರಿ ಮಾತಾಜಿ ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ರೇಣುಕಾ ಮಾತಾಜಿ, ಶೀಲಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಮಾತಾಜಿ 28 ಶ್ಲೋಕ ಇಲ್ಲ ಮಾತಾಜಿ. 27ನೇದು. ಹಾ ಮಾತಾಜಿ. ಶ್ಲೋಕ 27. ತಾನ್ ಸಮೀಕ್ಷ ಸ ಕೌಂತೇಹ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಶದ್ದನ್ನಿದಮಬ್ರವೀತ್. ಇನ್ನೊಂದ್ಸಲಿ ಹೇಳಿ ಮಾತಾಜಿ. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಪ್ರಾಕ್ಟೀಸ್ ಮಾಡಿ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಸುರೀಶಾ ಪ್ರಭುಜಿ ಹೇಳಿ. ಶ್ಲೋಕ ಎಷ್ಟನೇ ಮಾತಾಜಿ? 27. ಮಾತಾಜಿ 1 ನಿಮಿಷ ಪ್ರಭುಜಿ, ಮಾತಾಜಿ ಅವ್ರು ಹೇಳಿ. ಮಾತಾಜಿ ಎಷ್ಟನೇ ಶ್ಲೋಕ ಮಾತಾಜಿ? 27 ಮಾತಾಜಿ. ಓಕೆ ಮಾತಾಜಿ. ತಾನ್ ಸಮೀಕ್ಷಯ ಸ ಕೌಂತೇಯಃ ಸರ್ವಾನ್ ಏನ್ ಮಾತಾಜಿ? ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಫಸ್ಟ್ ಲೈನ್ ಅಲ್ಲಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ. ಹಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸುರೀಶಾ ಪ್ರಭುಜಿ ಹೇಳಿ. 27ನೇ ಶ್ಲೋಕನ ಮಾತಾಜಿ. ಹಾ ಮಾತಾಜಿ. ಪ್ರಭುಜಿ. ತಾನ್ ಸಮೀಕ್ಷ್ಯ ಸ
ಕೌಂತೆಯಃ ಕೌಂತೆಯಃ ಸರ್ವಾನ್ ಭೂತ್ ಅದೇನ್ ಮಾತಾಜಿ? ಸರ್ವಾನ್ ಬಂಧೂನವಸ್ಥಿತಾನ್ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯ ಕೃಪಯ, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಕೃಪಯಾ ಪರಯಾವಿಷ್ಟೋ ಕೃಪಯಾ ಪರಯಾ ವಿಷ್ಣು ವಿಷೀದನ್ನಿದಮಬ್ರವೀತ್ ವಿಷೀದನ್ಯ ಧರ್ಮ ವಿಷೀದನ್ನಿದಮಬ್ರವೀತ್ ವಿಷೀದನ್ನಿದಮಬ್ರವೀತ್ ವಿಷೀದನ್ನಿದ ವಿಷೀದನ್ನಿದ ಮಬ್ರವೀತ್ ವಿಷೀದನ್ನಿದಮಬ್ರವೀತ್ ವಿಷೀದನ್ನಿದಮಬ್ರವೀತ್. ಹಾ, ಕರೆಕ್ಟ್. ಧನ್ಯವಾದಗಳು. ಪ್ರಾಕ್ಟೀಸ್ ಮಾಡಿ ಪ್ರಭುಜಿ. ಹರೇ ಕೃಷ್ಣ. 28ನೇ ಶ್ಲೋಕ. ಶ್ರುತಿ ಸ್ವರ್ಣ ಮಾತಾಜಿ ಹೇಳಿ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮಪಸ್ಥಿತಾಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತೆ. ಹರಿ ಕೃಷ್ಣ. ಹರಿ ಬೋಲ್. ಕರೆಕ್ಟ್ ಹೇಳೋದು ಮಾತಾಜಿ. ಎಲ್ಲರಿಗೂ ಓದಿಸುದ ಮಾತಾಜಿ ಎಲ್ಲ ನೀವು ಮಾಡ್ತೀರ? ಇನ್ನೊಂದು ಶ್ಲೋಕ ಇನ್ನು 30 ತನಕ ಮಾಡ್ಬಿಡ್ಲಾ ಅಂತ. ಓಕೆ ಮಾತಾಜಿ. 2 ಮಾಡೋಣ ಮಾಡ್ಲಾ? ಮಾಡಿ ಮಾತಾಜಿ. ಶ್ಲೋಕ 29. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನುಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಅರ್ಜುನ ಹೇಳ್ತಾ ಇದ್ದಾನೆ ಅವನಿಗೆ ಮೈಯಲ್ಲಿ ಆಗ್ತಿರೋ ತೊಂದರೆಗಳನ್ನ. ಶರೀರ ಎಲ್ಲ ಕಂಪಿಸ್ತಾ ಇದೆ, ಕೂದಲೆಲ್ಲ ಮೇಲೆ ಹೇಳ್ತಾ ಇದೆ, ಅವನಿಗೆ ನಿಮಿರುತ್ತಿದೆ ಅಂದ್ರೆ ರೋಮಾಂಚನ ಅಂತೀವಲ್ಲ ಅದು. ಗಾಂಡೀವ ಧನುಸ್ಸು ಕೈಯಿಂದ ಜಾರ್ತಾ ಇದೆ ಮತ್ತು ಚರ್ಮ ಎಲ್ಲ ಉರಿತಾ ಇದೆ ಅಂತ ಹೇಳ್ತಾ ಇದ್ದಾನೆ. ವೇಪತುಶ್ಚ ಶರೀರೇ ಮೇ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಪರಿದಹ್ಯತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಜಾಯತೆ ಗಾಂಡೀವಂ ಸ್ರಂಸತೆ ತ್ವಕ್ಚೈವ ಪರಿದಹ್ಯತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ.
ಶ್ಲೋಕ 30ಕ್ಕೆ ಹೋಗೋಣ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿದೆ. ಅವನೆಲ್ಲ ಏನೇನ್ ಅನುಭವಿಸ್ತಾ ಇದ್ದಾನೆ ಅದನ್ನೆಲ್ಲ ಹೇಳ್ತಿದ್ದಾರೆ ಅರ್ಜುನ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ. ಹೇಳ್ಸಿ ಮಾತಾಡಿ. ಶೀಲಾದೇವಿ ಮಾತಾಜಿ ನೀವು ಓದಿದ್ವ ಮಾತಾಜಿ? ಶೀಲಾದೇವಿ ಇಲ್ಲ ಶ್ಲೋಕ 29. ವೇಪದುಶ್ಚ ಶರೀರೆ ಮೇ ರೋಮ ಮಹಿಶ್ಚ ಜಾಯತೆ ಗಾಂಡೀವ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹೇತ್ ದಹೇತ್. ಎಲ್ಲ ಲೈನಲ್ಲೂ ಮಿಸ್ಟೇಕ್ ಆಯ್ತು. ವೇಪತುಶ್ಚ ಶರೀರೆ ಮೇ. ವೇಪದುಶ್ಚ ಶರೀರೆ ದು ಅಲ್ಲ ಮತ್ತೆ ಥೂ ಅದು. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ. ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್. ಗಾಂಡೀವಂ ಸಸ್ರತೆ ಹಸ್ತಾತ್. ಸ್ರಂಸತೆ ಹಸ್ತಾತ್. ಹಸ್ತಾತ್. ತ್ವಕ್ಚೈವ ಪರಿದಹ್ಯತೆ. ದಹ್ಯತೆ. ಪ್ರಾಕ್ಟೀಸ್ ಮಾಡಿ ಮತ್ತೆ. ಧನ್ಯವಾದಗಳು ಮಾತಾಜಿ. ಹರಿಕೃಷ್ಣ. ಧನ್ಯವಾದ. ಜ್ಯೋತಿ ಮಾತಾಜಿ ಓದಿ. ಜ್ಯೋತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜ್ಯೋತಿ ಮಾತಾಜಿ. ಶ್ರವಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ.
ಕೇಳಿ ಮಾತಾಜಿ ಯಾವ್ದು ಓದುದು? ಜ್ಯೋತಿ ಮಾತಾಜಿ 29 29. ಓಕೆ. वेदातश्च शरीरे मे रोमाश्चर्य जायते गाण्डीवं शंसते अस्तात् स्वच्छैव परित्यज्यते. ಮಾತಾಜಿ ರೋಮ ಹರ್ಷಶ್ಚ ಜಾಯತೆ, ಇದು ರೋಮ ಹರ್ಷಶ್ಚ ಜಾಯತೆ. ಆಮೇಲೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ. ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 29 ಮಾತಾಜಿ. ಹಾ ಮಾತಾಜಿ 29 ಓದಿ. वेपतुश्च शरीरे मे रोमहर्षश्च जायते गाण्डीवं स्रंसते हस्तात् त्वच्चैव परिदह्यते. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಯೋಗೀಶ್ ಪ್ರಭುಜಿ ಓದಿ. ನಾನು ಕೇಳ್ತಾ ಇದ್ದೇನೆ ಮಾತಾಜಿ, ಸ್ವಲ್ಪ ಬಿಸಿ ಇದ್ದೇನೆ. ಧನ್ಯವಾದಗಳು ಪ್ರಭುಜಿ. ವಿಜಯಲಕ್ಷ್ಮಿ ಮಾತಾಜಿ. ಮಾತಾಜಿ ನೀವು ಮಾತಾಜಿ ಓದಿ ಆಯ್ತಾ ಮಾತಾಜಿ ನಿಮ್ದು? ಅದೇ 26ನೇ ಶ್ಲೋಕ ಓದಿದ್ದೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ ಓದಿ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. वेपतुश्च शरीरे मे रोमहर्षश्च जायते गाण्डीवं संस्रते हस्तात् त्वच्चैव परिदह्यते. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ನೀವು ಓದಿದ್ದ? ಭಾಗ್ಯಲಕ್ಷ್ಮಿ ಮಾತಾಜಿ. ಓದ್ದೆ ಮಾತಾಜಿ, ಆಗ್ಲೇ ಓದ್ದೆ 24ನೇ ಶ್ಲೋಕ ಅಷ್ಟೇ. ಧನ್ಯವಾದಗಳು. ಮಂಜುಳಾ ಮಾತಾಜಿ. ಯಾರು ಇಂಟ್ರೆಸ್ಟ್ ಇದೆ ಓದ್ರಿ. ಒಂದ್ ನಿಮಿಷ ಮಾತಾಜಿ. ಮಂಜುಳಾ ಮಾತಾಜಿ ಯಾವ್ದು ಅವರು ಓದಿದ್ರು ಮಾತಾಜಿ. ಮಂಜುಳಾ ವಿಜಯಲಕ್ಷ್ಮಿ ಮಾತಾಜಿ 30ನೇ ಶ್ಲೋಕ ಓದಿ. ನಾನು ಓದಿದ್ದೆ ಮಾತಾಜಿ. ಇವಾಗ ಈ ಶ್ಲೋಕ ಓದ್ಲಾ? 30ನೇ ಶ್ಲೋಕ ಓದಿ. ಶ್ಲೋಕ 30. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ನಾಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿವೋ ಅಂತ ಇದ್ದೆ. ವಿವೋ ಮಾತಾಜಿ ಯಾರು? ಓದಿ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ಶ್ಲೋಕ 30. ನಾಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕರೆಕ್ಟ್ ಇತ್ತ ಮಾತಾಜಿ? ಸರಿ ಮಾತಾಜಿ. ಈಗಾಗ್ಲೇ ಟೈಮ್ ಆಗಿದೆ ಮಾತಾಜಿ. ಮಾತಾಜಿ ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ ಓದಿ. 2 minutes ಯಾವ ಓದ್ತೀರೋ ಓದಿ. ಓಕೆ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಮಾತಾಜಿ ತುಂಬಾ ಚೆನ್ನಾಗಿ ಹರಿ ಬೋಲ್ ಮಾತಾಜಿ. ಮಾತಾಜಿ ಯಾರು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ನಾಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಲಕ್ಷ್ಮಿ ಮಾತಾಜಿ ಓದಿ.
न च शक्नोम्यवस्तुताम् न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव. हरे कृष्ಣ. ಮಾತಾಜಿ ನಾನು ಓದನಾ? ಮಾತಾಜಿ ಲಕ್ಷ್ಮಿ, ಒಂದ್ ನಿಮಿಷ. ಲಕ್ಷ್ಮಿ ಮಾತಾಜಿ, ನೀವು ಸ್ವಲ್ಪ ಓದಿದ್ದು ರಾಂಗ್ ಆಯ್ತು ಮಾತಾಜಿ. ಹಾ ಸರಿ, ಇನ್ನೊಂದ್ಸರಿ ಓದ್ತೀನ. ನ ಚ ಶಕ್ನೋಮ್ಯವಸ್ಥಾತುಂ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ವಿಪರೀತಾನಿ. ಓಕೆ ಮಾತಾಜಿ, ಚೆನ್ನಾಗಿ ಓದಿದ್ದು. ಹರಿಬೋಲ್ ಮಾತಾಜಿ. ಇನ್ನು ಮಾತಾಜಿ ಹೇಳಿದ್ದು ಅವರು ಓದ್ಲಿ ಮೊದ್ಲು. ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಓದಿ. ಧನ್ಯವಾದ ಮಾತಾಜಿ. ನಾನಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಧನ್ಯವಾದ ಮಾತಾಜಿ. ಇನ್ನು ಸರಿ, ನಾಳೆ ಮಾಡೋಣಲ್ಲ ಕ್ಲಾಸ್ ನಾವು? ನಾಳೆ ಓಕೆ ಮಾತಾಜಿ. ನಾಳೆ ನಾನಿಲ್ಲ ಮಾತಾಜಿ, ನಂದಿನಿ ಮಾತಾಜಿ ಅವರು ರೀಡಿಂಗ್ ಮಾಡ್ತಾರೆ, ಇದ್ದಾರೆ ಇಲ್ಲಿ. ನಂದಿನಿ ಸೀನಪ್ಪನ. ಹೌದು ಹೌದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಳೆಯಿಂದ 4 ದಿವಸ ಕೋರ್ಸ್ ಮಾಡ್ತೀರಾ ಮಾತಾಜಿ? ಮಾಡ್ತೀನಿ ಮಾತಾಜಿ, ಬರ್ತೀನಿ ಮಾತಾಜಿ. ನಾಳೆ ಎಲ್ಲ ಡಿವೋಟಿಸ್ ಬರ್ತೀರಲ್ಲ ಕ್ಲಾಸ್ಗೆ? ಹೌದು ಮಾತಾಜಿ, ಎಲ್ರನ್ನ ಕೇಳಿ ಮಾತಾಜಿ, ಅವ್ರಿಗೆ ಬೇಕು ಅಂತಂದ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಅದೇ ಎಲ್ಲರೂ ಹೇಳಿ. ಏನು ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಮಾತಾಜಿ. ನಾಳೆ ರಾಮನವಮಿ ರಾತ್ರಿ ಎಲ್ಲ ಮುಗ್ದೋಗಿರುತ್ತೆ, ರಾತ್ರಿ ಏನಿರಲ್ಲ. ಮಾಡೋಣ ಅಲ್ಲ? ಓಕೆ ಓಕೆ, ಥ್ಯಾಂಕ್ ಯು. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ಧನ್ಯವಾದಗಳು. ಅನಂತ ವೈಷ್ಣವ ವೃಂದವಿಕ್ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ನಾಳೆ ಮೀಟ್ ಆಗೋಣ 8 ಗಂಟೆಗೆ. ಜಾಯಿನ್. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಂದಿನಿ ಮಾತಾಜಿ ನಾಳೆಯಿಂದ ಮಾಡಿ ಮಾತಾಜಿ ನೀವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ಧನ್ಯವಾದ. ನಾಳೆಯಿಂದ ನೀವು ಮಾಡ್ಲಿಕ್ಕೆ ಕೋವಷ್ಟು ನೀವು ನಾಳೆಯಿಂದ ನಂದಿನಿ ಮಾತಾಜಿ. ಆಯ್ತು ಮಾತಾಜಿ. 4 days ಮಾತಾಜಿ ಇರಲ್ಲಂತೆ, ನೀವು ನೋಡ್ಕೊಳ್ಳಿ. ಆಯ್ತು ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಸಾಯಿಲಕ್ಷ್ಮಿ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಅವರೇ. ಹರೇ ಕೃಷ್ಣ. ಎಂಡ್ ಮಾಡ್ಲಾ? ಮಾತಾಜಿ.